ಕರಾವಳಿ ಪರಶುರಾಮ ಸೃಷ್ಟಿಯ ನಾಡು ಉಡುಪಿ ದೈವ ದೇವರುಗಳ ಆರಾಧನೆಗೆ ಹೇಳಿದ ಪವಿತ್ರ ಭೂಮಿ. ಇಂತಹ ಭೂಮಿಯಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡಿದೆ. ಈ ಸಾಲಿಗೆ ಉಡುಪಿ ಜಿಲ್ಲೆಯ ಕಪ್ಪೆಟ್ಟು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಸೇರಿಕೊಂಡಿದೆ. ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಬ್ರಹ್ಮ ಕಲಶೋತ್ಸವ ಅದ್ದೂರಿಯಿಂದ ನಡೀತಾ ಇದೆ. ಕುರಿತ ಒಂದು ವರದಿ ಇಲ್ಲಿದೆ. ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಅಂಬಲಪಾಡಿ ಮಾಗಣಿಯ ಶ್ರೀ ಜನಾರ್ದನ ಮಹಾಕಾಳಿ ದೇವರ ವ್ಯಾಪ್ತಿಗೆ ಸಂಬಂಧಪಟ್ಟ ಕೆಪ್ಪೆಟ್ಟು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಅತ್ಯಂತ ಪ್ರಾಚೀನ ಕಾಲದ ಕಾರ್ಣಿಕ ಕ್ಷೇತ್ರವಾಗಿದ್ದು ನಾಸ್ತಿಕರು ಆಸ್ತಿಕರು ಆಗಿ ಪರಿವರ್ತನೆಗೊಳ್ಳುವಂತಹ ಪುಣ್ಯ ಕ್ಷೇತ್ರವಾಗಿದೆ. ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಒಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ. ಉಡುಪಿ ಜಿಲ್ಲೆಯಲ್ಲಿ ಅನೇಕ ದೇವಾಲಯಗಳು ಗರಡಿಗಳು ಜೀರ್ಣೋದ್ಧಾರಗೊಂಡಿದೆ. ಉಡುಪಿ ದೇವಾಲಯಗಳ ನಾಡು ಈಗ ಮತ್ತೊಂದು ಈ ಸಾಲಿಗೆ ಕೆಪ್ಪೆಟ್ಟು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕೂಡ ಸೇರಿದೆ. ಗರಡಿ ಮತ್ತು ಪರಿವಾರ ದೈವಗಳ ಸಂಪೂರ್ಣ ಪುನರ್ ನಿರ್ಮಾಣಗೊಂಡಿದ್ದು ಸುಮಾರು 1,15,00,000 ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ. ದೇವರಿಗೆ ಏನು ಸೇವೆ ಮಾಡಿದ್ದೇವೆ ಅದು ಶಾಶ್ವತವಾದಂತಹ ಒಂದು ಫಲವನ್ನು ಕೊಡತಕ್ಕದ್ದು. ಬೇರೆ ಎಲ್ಲ ಸಾಧನೆಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ದೇವರ ಸಂತೋಷವನ್ನು ಮಾಡುವ ದೇವರ ಸೇವೆ. ಅದು ನಿಜವಾದಂತಹ ಸಾಧನೆ. ಅಂತಹ ಸಾಧನೆಯನ್ನು ಮಾಡಿದರೆ ಮಾತ್ರ ಜೀವನ ಸಾರ್ಥಕವಾಗುತ್ತೆ. ನಾವು ಜೀವನದಲ್ಲಿ ಏನೇನೋ ಸಾಧನೆ ಮಾಡಿರ್ಬೋದು. ಕೆಲವರು ಹೈ ಜಂಪ್ ಮಾಡಿ ದೊಡ್ಡ ಸಾಧನೆ ಮಾಡಿರ್ಬೋದು, ಕೆಲವರು ಓಟದಿಂದ ದೊಡ್ಡ ಸಾಧನೆ ಮಾಡಿರಬಹುದು, ಬೇರೆ ಏನೇನೋ ಸಾಧನೆಗಳನ್ನೆಲ್ಲ ಮಾಡಿರಬಹುದು. ಆದರೆ ನಾವು ಸ್ವರ್ಗಲೋಕಕ್ಕೆ ಹೋಗುವಾಗ ಅಲ್ಲಿ ಇಮಿಗ್ರೇಷನ್ ಇದೆ. ಆ ಇಮಿಗ್ರೇಷನ್ನಲ್ಲಿ ಹೇಳೋದು ಏನು ಅಂದರೆ, ದೇವರ ಬಗ್ಗೆ ನೀನು ಏನು ಮಾಡಿದ್ದೀನಿ, ನಾನು ಇಷ್ಟು 10 ಫೀಟು ಹಾರಿದ್ದೇನೆ, ಓಡಿದ್ದೇನೆ, ಹಾಗೆ ಮಾಡಿದ್ದೇನೆ ಹೇಳಿದರೆ ಅದಕ್ಕೆಲ್ಲ ಮಾರ್ಕ್ ಇಲ್ಲ. ದೇವರ ಬಗ್ಗೆ ದೇವರ ಸೇವೆ ಏನು ಮಾಡಿದ್ದಿ, ಜನಸೇವೆ ಏನು ಮಾಡಿದ್ದಿ, ಜನಾರ್ದನನ ಸೇವೆ ಏನು ಮಾಡಿದ್ದಿ, ಆವಾಗ ಮಾತ್ರ ಅದಕ್ಕೆ ಒಂದು ಮಹತ್ವ ಇರೋದು. ಆಗಮ ಪಂಡಿತರಾದ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಪದಕಣ್ಣಾಯ ಸಹಕಾರದೊಂದಿಗೆ ಬ್ರಹ್ಮ ಕಲಶೋತ್ಸವ ಮತ್ತು ಧಾರ್ಮಿಕ ಕಾರ್ಯಗಳು ನಡೆದವು. ಅದ್ದೂರಿ ಹೊರಕಾಣಿಕೆ ಮೆರವಣಿಗೆಯೊಂದಿಗೆ ಬ್ರಹ್ಮ ಕಲಶೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಪ್ರತಿದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದಿಗೆ ವಿದ್ಯುತ್ ಮತ್ತು ಪುಷ್ಪ ಅಲಂಕಾರದಿಂದ ಕಂಗೊಳಿಸುವ ಕರಡಿಯಾಗಿದೆ. ಕುಲದೈವೋ ಬ್ರಹ್ಮ ಕಪ್ಪು ಕಳೆದು ಒಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲತಾ ಬ್ರಹ್ಮ ಕುಲದೈವೋ ಬ್ರಹ್ಮ. ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮದ ಪ್ರಯುಕ್ತ ಉಡುಪಿ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದರು ಭಾಗವಹಿಸಿ ಆಶೀರ್ವಚನ ನೀಡಿದ್ರು. ಜೀವನದಲ್ಲಿ ನಾವು ಮಾಡಬಹುದಾದ ದೊಡ್ಡ ಸಾಧನೆ ಎಂದರೆ ದೇವರ ಸೇವೆ. ಅಲ್ಪಾವಧಿಯಲ್ಲಿ ನಿರ್ಮಾಣಗೊಂಡ ಗರಡಿ ನಿರ್ಮಾಣದಲ್ಲಿ ಸಹಕರಿಸಿದ ಗ್ರಾಮಸ್ಥರು, ದಾನಿಯವರಿಗೆ ಸಹಕರಿಸಿದ್ದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಆಶೀರ್ವಾದ ಮಾಡಿದ್ರು. ಈ ಪೂಜೆ ಕಲಿದು ಜೈದ ಅಮರ್ ವೀರರು ಕೋಟಿ ಚೆನ್ನಯ್ಯರ ನಿರ್ಮಾಣದಲ್ಲಿ ಸಹಕರಿಸಿದ ಎಲ್ಲರಿಗೂ ಬ್ರಹ್ಮ ಬೈದರ್ಕಳ ದೇವರು ಒಳ್ಳೆಯದು ಮಾಡಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.